ಜಗತ್ತಿನಲ್ಲಿ ಕಂಡುದಾದರೂ ಏನು? ನನ್ನಿಂದಲೇ ಆಜ್ಞಪ್ತರಾಗಿ ನನ್ನ ವಿರಾಧಿಯ ನಾಶಕ್ಕಾಗಿ ಮುಂದುವರಿದು ಅಲ್ಲಿ ಹತರಾಗಿ ಹೋದಂತಹ ನನ್ನ ನಂಬುಗೆಯ ಭೃತ್ಯರುಗಳು ಶಕಟ, ದೇನುಕ, ವಾತ, ವತ್ಸ, ಬಕ, ಪ್ರಲಂಬ, ಕೇಶಿ, ಅಘ, ತೃಣಾವತ ಅನೇಕರು ಒಂದಾಗಿ ಬಂದು ನನ್ನ ಅಂತಃಪುರದಲ್ಲಿ ನಿಂದು ಮುಂದುವರಿದು ಬರುತ್ತಾ ನನ್ನನ್ನು ಬಿಗಿಯಾಗಿ ಅಮರ್ತಪ್ಪುವುದಕ್ಕೆ ತೊಡಗಿದರು. ಮಾತ್ರವಲ್ಲ, ಬಾಯಲ್ಲಿ ಆಡುತ್ತಿರುವಂತಹ ನುಡಿಗಳಾದರೂ ಏನು? ಎಲ್ಲವೋ ಕಂಸ, ನಿನಗಾಗಿ ನಿನ್ನ ವಿರಾಧಿಯಿಂದ ನಾವು ನಾಶವನ್ನು ಕಂಡವರು, ನರಕ ಲೋಕವನ್ನು ಸೇರಿದಂತಹ ನಾವು ನಿನಗಾಗಿ ಒಂದು ಉನ್ನತವಾದಂತಹ ಆಸನವನ್ನು ಅಲ್ಲಿ ಕಾಯ್ದಿರಿಸಿದ್ದೇವೆ, ನಮ್ಮೊಂದಿಗೆ ಅನ್ನುವ ಹಾಗೆ ನನ್ನನ್ನು ಬಲವಾಗಿ ಹಿಡಿಯುವುದಕ್ಕೆ ಮುಂದಾಗುತ್ತಾ ಇದ್ದಾರಲ್ಲ. ಸತ್ತವರೆಲ್ಲ ಸ್ಮಶಾನ ಸೇರಬೇಕಾಗಿದ್ದವರು ನಮ್ಮ ಶಯ್ಯಾಗಾರವನ್ನು ಹೇಗೆ ಸೇರಿದವರಲ್ಲ ಹಾಗೆ ಯಾರು ಇಲ್ಲ ಅಂದ್ರೆ ಯಾರು ಇಲ್ಲ. ಈಗ ಎಲ್ಲೆಲ್ಲಿ ಹೋದ್ರು ಅಲ್ಲ, ಹೋಗ್ಲಿಕ್ಕೆ ಬಂದ್ರಲ್ವಾ, ಎಲ್ಲ ನಮ್ಮ ಬ್ರಾಹ್ಮಣ ನಮ್ಮ ಇದ್ದಾಗ ಕಂಡದ್ದು ಮಾತ್ರ. ಕೃಷ್ಣಾಗಮನದ ವರ್ತಮಾನವನ್ನು ಕೇಳಿದ ಮೇಲೆ ಒಟ್ಟಿನಲ್ಲಿ ನಮ್ಮ ತಲೆ ಹಾಳಾಗಿ ತಲೆಯಲ್ಲಿ ಇಷ್ಟದ ಮಾಡಿದೆ. ಇದೇ ಅನ್ನಯ ತಲೆ ತಡ ಒದಿಸಿದರೆ ನನಗದು ಗೋಚರಿಸದು. ಅನೇಕರು ಯೋಚಿಸುವುದು, ಕಂಸನನ್ನು ನಾವು ನಮ್ಮ ಮುಷ್ಟಿಯಲ್ಲಿಟ್ಟುಕೊಳ್ತೇವೆ, ಕಂಸನ ಜುಟ್ಟು ಒಂದು ನಮ್ಮ ಕೈಗೆ ಸಿಗ್ಲಿ ಅಂತ. ಎಲ್ಲರ ಕೈಯಿಂದ ತಪ್ಪಿಸಿ ಬೆಳೆದ ತಲೆ ಅದು ಈಗ ಬೆಳೆದು ಬೆಳೆದು ನಮ್ಮ ಕೈಗೂ ಸಿಗದಷ್ಟು ಮೇಲೆ ಹೋಗಿರಬೇಕು. ಅದರ ಅಂದವನ್ನೊಮ್ಮೆ ಕಾಣೋಣ. ಅಂತಃಪುರದ ಅಲಂಕಾರ ವೃದ್ಧಿಗಾಗಿರಿಸಿದ ಆಳೆತ್ತರದ ನಿಲುವು ಕನ್ನಡಿ ಇದೆ, ಒಮ್ಮೆ ಸರಿಯಾಗಿ ನೋಡೋಣ. ಧೂಳುಂಟು ಯಾವ ಕಾಲದಿರು. ಇದು ಧೂಳು ತುಂಬಿದ್ದಲ್ಲ, ಕನ್ನಡಿಯ ಮೇಲ್ಬದಿಯ ಪಾದರಸವೇ ಕಿತ್ತು ಹೋಗಿರಬೇಕು. ಕೊರಳಿಂದ ಕೆಳಭಾಗದ ಬಿಂಬ ಕಾಣಿಸ್ತದೆ, ಮುಖ ಕಾಣಿಸುವುದಿಲ್ಲ. ನಾಳೆ ನಮ್ಮವರಿಗೆ ಹೇಳಿ ಕನ್ನಡಿ ಬದಲಿಸಬೇಕೇನು? ಅದು ಸರಿ ಇರಬೇಕು. ಓಯ್, ಕನ್ನಡಿಯ ದೋಷ ಅಲ್ಲ ಅದು, ನಮ್ಮದೇ ದೋಷ. ಕನ್ನಡಿ ಬದಲಿಸುವುದು ಬೇಡ, ಮೊದಲನಾಗೆ ಇರಲಿ. ದರ್ಪಣವನ್ನು ವೀಕ್ಷಿಸಿದ್ರೆ ಕೊರಳಿಂದ ಕೆಳಭಾಗ ಮಾತ್ರ ಕಾಣಿಸ್ತದೆ, ಮುಖ ಕಾಣಿಸುವುದೇ ಇಲ್ಲ. ಯಾವನಿಗೆ ಸ್ವಪ್ನದಲ್ಲಿ ಪ್ರೇತ ದರ್ಶನವಾಗುತ್ತದೆಯೋ, ಯಾವನಿಗೆ ದರ್ಪಣ ನೋಡುವಾಗ ಮುಖ ಕಾಣಿಸುವುದಿಲ್ವೋ, ಅವನು ಶೀಘ್ರದಲ್ಲೇ ಮರಣೋನ್ಮುಖನಾಗುತ್ತಾನೆ. ಇದು ಶಾಸ್ತ್ರಕಾರನ ಮತ. ಹಾಗಿದ್ರೆ ನನಗೆ ಸಾವು, ಮರಣ ಅಷ್ಟು ಸುಲಭದಲ್ಲಿ ಸಾಯುವುದಿದ್ರೆ ಮತ್ತೆ ಕಂಪ್ಲೇಂಟ್ ಈಗ ಅರ್ಥ ಆಯ್ತು. ಬೆಳಕಿನ ವ್ಯವಸ್ಥೆಯೇ ಸರಿ ಇಲ್ಲ. ನಂದಾದೀಪ ಸಣ್ಣದರಲ್ಲಿ ಉರಿಯುತ್ತದೆ, ಕನ್ನಡಿಯ ಮೇಲ್ಭಾಗಕ್ಕೆ ಬೆಳಕೇ ಬೀಳುವುದಿಲ್ಲ, ಮತ್ತೆ ಮುಖ ಕಾಣುವುದಿಲ್ಲ. ಸ್ವಲ್ಪ ತೊಡಗು ಮಾಡುವ. Yeah.
ಮಹಾದೀಪದ ಒಂದು ಶಿಖೆ ನನ್ನ ಕಣ್ಣುಗಳಿಗೆ ಎರಡಾಗಿ ಗೋಚರಿಸುತ್ತದೆ. ಯಾವನಿಗೆ ಉರಿಯುವ ಒಂದೇ ದೀಪ ಎರಡರಂತೆ ಕಾಣುತ್ತದೆಯೋ ಅವನ ದೇಹದ ಎರಡೂ ಭಾಗದಲ್ಲಿ ದೀಪ ಇಡ್ಲಿಕ್ಕೆ ನಿನ್ನ ಹತ್ತಿರ ಬಂತು ಅಂತಲೇ ಇರುತ್ತ. ಯಾವ ಬಗೆಯಿಂದ ನೋಡಿದರೂ ನಮಗೆ ಮರಣ. ಯಾರದು? ನೀನು ಯಾವಾಗ ಬಂದದ್ದು? ಇಲ್ಲಿಗೂ ಮುಟ್ಟಿಗೆ ನೀನು ಪೆಟ್ಟಿನ ಹೆದರಿಕೆ ಉಂಟು ಹುಡುಗನಿಗೆ. ಓಡಿದ್ದೆ ಎಲ್ಲ ಹೋಗಿ ಹೋಗಿ ಅಲ್ಲಿ ಹೆಂಗಸರ ಸಭೆ ಹಿಂಬದಿಯಲ್ಲಿ ಕೂತಿಯ. ಏ ಮರ್ಯಾದೆ ಗೆಟ್ಟವನು ಇಷ್ಟು ಸಣ್ಣ ಪ್ರಾಯದಲ್ಲಿ ನಿನಗೆ ಬಂದದ್ದು ಕೂತಿಯೇ. ಇಲ್ಲಿಗೆ ತಲುಪಿ ನಾವು. ನೀನು ತಲೆ ಕೆಳಗಾಗಿ ಕೂತಲ್ಲಿ ನಮ್ಮ ಮುಖ ಗುರುತ ಸಿಕ್ಕುವುದಿಲ್ಲ ಅಂತ ಯೋಚನೆ ಮಾಡಿದ್ಯಾ? ಅದ್ರ ಮೇಲೆ ನಿತ್ಯ ಬಂದಾಗ ರಕ್ಷಣೆ ಮಾಡ್ತಾನೆ. ಬಾಳ ಬಾಯಿಯಲ್ಲಿ ಹಲ್ಲೇ ಬರಲಿ. ನಮ್ಮ ಅರಮನೆಯನ್ನು ನೋಡಿದರೆ ಎಲ್ಲ ಕೃಷ್ಣನ ಬಗೆ ಬಗೆಯ ಸ್ವರೂಪಗಳೇ ಗೋಚರಿಸುತ್ತದೆ. ಕಾಳಿಯ ಮದಮನ, ಗೋಪೀಜಾಲ, ವೇಣುಗಾನ ವಿಹಾರ, ನವನೀತ ಜ್ವಾಲ, ಹೀಗೆ ಬಗೆ ಬಗೆಯ ಸ್ವರೂಪದಿಂದ ನನ್ನ ಅಂತಃಪುರದಲ್ಲೆಲ್ಲ ಕೃಷ್ಣನೇ ಕಾಣಿಸಬೇಕು ಅಂತಾದ್ರೆ ಹೇಗೆ ಸಾಧ್ಯ ಇದು? ಹೇಗೆ ಬಂದ? ಹೇಗೂ ಬಂದಾನು ಕೇಳಿಬಲ್ಲೆವು ಇವನ ಬಗ್ಗೆ. ತರೆಯೋಳು ಬಲು ನಾಟಕಧಾರಿ. ಯಾರನ್ನು ನಂಬಿದ್ರು ಅಲ್ಲಿ ನಾಟಕದವರನ್ನು ನಂಬೇಡಿ. ನಾಟಕದವರು ಬಂದ್ರೆ ಹೋಯ್ತು ಅಂತ ಲೆಕ್ಕವೇ. ಹೇಗೂ ಬರ್ತಾನ ಬಗೆ ಬಗೆಯ ಸ್ವರೂಪದಿಂದ ಕಾಣಿಸಿಕೊಳ್ತಾನಂತೆ. ಒಮ್ಮೆ ಮೀನಾಥನಂತೆ, ಮತ್ತೆ ಕೂರ್ಮನಂತೆ, ವರಾಹನಂತೆ, ನೃಸಿಂಹನಂತೆ, ವಾಮನಂತೆ, ಭಾರತದಂತೆ, ರಾಮನಂತೆ, ಕೃಷ್ಣನಂತೆ ಬಗೆ ಬಗೆಯ ಸ್ವರೂಪದಿಂದ ಈ ಧರೆಯಲ್ಲಿ ಇಳಿದು ಬಂದು ತನ್ನ ಉದ್ದೇಶ ಪೂರ್ತಿಗಾಗಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಮಹಿಮಾನ್ವಿತ ಅನ್ನೋ ಹಾಗೆ ನಾವು ಕೇಳಿಬಲ್ಲೆವು. ಅವನೇ ಆಗಿರಬೇಕು. ಆದ್ದರಿಂದ ತಂಗಿಯ ಮಕ್ಕಳನ್ನುವಂತಹ ಬಗೆಯಿಂದ ನಾನು ಸಲುಗೆಯಿಂದ ಅವರನ್ನು ಬರೆಸಿ ದಾರಿಯಲ್ಲಿ ಸಾಗುತ್ತಿದ್ದಂತಹ ಮಾರಿಯನ್ನು ಮನೆಯೊಳಗೆ ಆಹ್ವಾನಿಸಿದ ಹಾಗೆ ನನ್ನ ಮರಣವನ್ನು ನಾನೇ ಬರೆಸಿಕೊಂಡೇನೇನೋ. ನನಗೆ ಸಾವು ಮರಣ ಮರುಗಿ ದುರುಳನಿ ಬರಿ ಮರುಗಿ ಮಯನವ ತೆರೆದು ನಯನವ ತೆರೆದು ತನ್ನ ಅರಮನೆ ಒಳಗೆ ಶ್ರೀ ಕೃಷ್ಣಮಯ ಶ್ರೀ ಕೃಷ್ಣಮಯ ಶ್ರೀ ಕೃಷ್ಣಮಯವ ಒದಗಬಹುದಾದ ಪರಿಣಾಮದ ಬಗ್ಗೆ ಭಯಗೊಂಡು ಅಲೆಕ್ಷಣದಷ್ಟು ಕಾಲ ಕಣ್ಣೆಮೆಗಳನ್ನು ಮುಚ್ಚಿಕೊಂಡಿದ್ದೆ. ಆದರೆ ಏನು ವಿಚಿತ್ರ, ಕಣ್ಣನ್ನು ಮುಚ್ಚಿದರೂ ನನ್ನ ಅರಮನೆಯ ಹೊರಗೆ ಒಳಗೆ ಎಲ್ಲೆಲ್ಲೂ ಕೃಷ್ಣನ ಸ್ವರೂಪವೇ ನನಗೆ ಗೋಚರಿಸುವುದಕ್ಕೆ ತೊಡಗಿತ್ತು. ಬಿಚ್ಚುಗತ್ತಿಯ ಭಟರ ಕಾವಲಿರುವಂತಹ ಕಂಸನ ಶಯ್ಯಾಗಾರವನ್ನು ನನ್ನ ಒಪ್ಪಿಗೆ ಇಲ್ಲದೆ ಯಾವನೂ ಪ್ರವೇಶಿಸುವುದಕ್ಕಿಲ್ಲ. ಹಾಗಿದ್ರೆ ಇವ ಹೇಗೆ ಒಳಗೆ ಬಂದ? ಓಯ್, ಕೆಲಸದವರ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ. ಅವರದ್ದು ತೊಂದರೆ ಅಲ್ಲ, ಅವರು
ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವ ಹೊರಗಿಂದ ಒಳಗೆ ಬಂದ ಕೃಷ್ಣ ಅಲ್ಲ, ಒಳಗಿಂದಲೇ ಹೊರಗೆ ಬಂದ ಕೃಷ್ಣ ಇರಬೇಕು. ಹೌದಲ್ಲ? ಅಶರೀರವಾಣಿ ಕೇಳಿಸಿದ ಆ ಕ್ಷಣದಿಂದ ಅನವರತ ದ್ವೇಷದಿಂದಲೋ ವಿರೋಧದಿಂದಲೋ ಕೃಷ್ಣನನ್ನೇ ನೆರೆಯುತ್ತಾ ಜೀವನ ಸಾಗಿಸಿದ ನಾನು. ಉಣ್ಣುವಾಗ, ಉಡುವಾಗ, ಕೊಡುವಾಗ, ಪಡೆಯುವಾಗ, ಬಿಡುವಾಗ, ನಡೆಯುವಾಗ, ನುಡಿಯುವಾಗ ಅಂತ ಭೇದ ಇಲ್ಲ. ಸದಾಕಾಲ ಕೃಷ್ಣ ಕೃಷ್ಣ ಕೃಷ್ಣ. ನನ್ನ ಹೃದಯ ಕಮಲದಲ್ಲಿ ಸದಾ ಸ್ಥಾಪಿತವಾದದ್ದೇ ಕೃಷ್ಣ ಸ್ವರೂಪ. ಆದ್ದರಿಂದಲೇ ಇರಬೇಕು. ಇಂದಿನ ದಿನ ಅವನನ್ನು ಸ್ವಪ್ನದಲ್ಲಾದರೂ ಕಾಣುವಂತಹ ಸುಯೋಗವೊಂದು ನನಗೆ ಒದಗಿ ಬಂದಿದೆ. ಅಬ್ಬಾ, ಹೃದಯ ಕಮಲದಲ್ಲಿ ಬಂಧಿಯಾಗಿ ಆ ಸ್ವಾಮಿ ನಿಂತಿದ್ದಾನೆ ಎನ್ನುವಂತಹ ಸಮಾಧಾನ ನಮಗೆ ಬಂದ ಮೇಲೆ ನಾಳೆ ಬರುವಂತಹ ಮರಣ ಮಹಾನವಮಿಯಾಗಿ ನಮಗೆ ಒದಗುತ್ತದೆ ಎನ್ನುವುದು ವಿಶ್ವಾಸವೇ. ಸಾವಿಗಂಜುವ ಪ್ರಮೇಯವಿಲ್ಲ ಇನ್ನು. ಯಾಕಂದ್ರೆ ಏನನ್ನಾದರೂ ಮಾಡಬಲ್ಲ, ತನ್ನ ಉದ್ದೇಶಕ್ಕಾಗಿ ಏನಾದರೂ ಆಗಬಲ್ಲ ಸರ್ವತಂತ್ರ ಸ್ವತಂತ್ರನಾದಂತಹ ನಾರಾಯಣ ಕೃಷ್ಣಾಭಿಧಾನದಿಂದ ಈ ಧರೆಯಲ್ಲಿ ಹಿಡಿದು ಬರುವಲ್ಲಿ ನಮಗೊಂದು ಸಾರ್ಥಕ್ಯ ಬಂತು. ಈ ಲೋಕದಲ್ಲಿ ಅನೇಕರು ತಾಳ ಹಿಡಿದು ಹರೇ ಕೃಷ್ಣ ಅಂತ ಭಜನೆ ಮಾಡಿದರು. ಆ ಹರೇ ಕೃಷ್ಣದವರಿಗೆ ಇನ್ನೂ ಕೃಷ್ಣ ದರ್ಶನ ಆಗಲಿಲ್ಲ. ನಮಗಾಗುವಂತಹ ಸುಯೋಗ ಬಂತು. ನಾಳೆ ಬುದ್ಧಿಯಿಂದ ಒಬ್ಬನಾದ್ರೂ ಹೇಳಿಯಾನ ಸಾಯುವವರೆಗೆ ಬೇಡದಿದ್ದದ್ದೇ ಮಾಡ್ಲಿ ಕಂಸ, ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ನಂಬಿದ ದೇವರನ್ನು ಕಾಣುವಂತಹ ಯೋಗವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಯಾಕಂದ್ರೆ ಕೃಷ್ಣಾವತಾರದ ಹಿನ್ನೆಲೆಯಲ್ಲಿರುವಂತಹ ಪ್ರಧಾನ ಕಾರಣವೇ ಕಂಸ ವಧೆ. ಅಶರೀರವಾಣಿ ಎಚ್ಚರಿಸಿದ್ದೆ ಅದನ್ನು. ನಿನ್ನ ವಧೆಗಾಗಿ ಶ್ರೀಹರಿ ಹಿಡಿದು ಬರ್ತಾನೆ. ಹಾಗಿದ್ರೆ ಬದುಕಿನಲ್ಲಿ ಏನನ್ನು ಹೊಂದುವುದಕ್ಕಾಗಲಿಲ್ಲವೋ ಅದನ್ನು ಮರಣದಲ್ಲಾದರೂ ನಾವು ಕೈಗೊಳ್ಳುತ್ತೇವೆ ಎನ್ನುವಂತಹ ಸಮಾಧಾನ ನಮಗೆ ಜೀವನದಲ್ಲಿ ಸಂತೃಪ್ತಿಯನ್ನು ಒದಗಿಸಿಕೊಟ್ಟಿದೆ. ಜೀವನಕ್ಕೊಂದು ಸಾರ್ಥಕ್ಯದ ಭಾವ ನಮ್ಮನ್ನು ಆವರಿಸಿದೆ. ಆದ್ದರಿಂದಲೇ ಸಮಾಧಾನವೂ ಆಗಿದೆ. ನಾಳೆ ಬರುವಂತಹ ಮರಣವನ್ನು ಎರಡೂ ಕೈಯೊಡ್ಡಿ ಸ್ವೀಕರಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂದ ಮೇಲೆ ಕೇವಲ ಪರಿತಾಪ ಯಾಕೆ? ಉಳಿದ ಸಮಯವನ್ನು ಸುಖದ ನಿದ್ದೆಯಲ್ಲಿ ಕಳೆಯಬೇಕು. ಆಮೇಲೆ ಬೆಳಗ್ಗೆ
ಹಸ್ತಿಮಲ್ಲರು ಮತಿಸಿದ ಆನೆಯನ್ನಾದರೂ ಬುದ್ಧಿಯೇ ಮುಗಿಸಬಲ್ಲ ಸಾಮರ್ಥ್ಯವನ್ನು ಭುಜದಂಡೆಯಲ್ಲಿ ನಿಕ್ಷೇಪಿಸಿಕೊಂಡವನು. ಕರೆದಾಕ್ಷಣವೇ ಓಲಗದಲ್ಲಿ ಕಾಣಿಸಿಕೊಂಡಿದ್ದೀರಿ. ಮನಸ್ಸಿಗೆ ಮುದವಾಗಿದೆ. ಕರೆದ ಕಾರಣ ನಿಮಗೆ ಅರಿವಾಗಿದೆ. ಬಲವಾದ ಹಿನ್ನೆಲೆ ಇದೆ. ಕೇಳಿದ್ರ ವರ್ತಮಾನ ನಂದ ಗೋಕುಲದಿಂದ ಗೋವಿಂದ ಏನು ಮಹಾರಥೋತ್ಸವ ಮತ್ತೆ ಗೋವಿಂದ ಗೋವಿಂದನೆಂಬವನೋರ್ವ ಅವನಣ್ಣನಾದಂತಹ ರಾಮನನ್ನು ಕೂಡಿಕೊಂಡು ಗೋಪ ಬಾಲರನ್ನು ಸೇರಿಸಿ ಮಧುರಾವನಿಯನ್ನು ಪ್ರವೇಶಿಸಿದ. ಅವನೇ ನಮ್ಮ ರಾಜರಜಕನನ್ನು ಆ ಕುಬ್ಜೆಯ ಡೊಂಕನ್ನು ತಿದ್ದಿದನಂತೆ. ಈಗ ಬರ್ತೇನೆ, ಹೋಗಿ ಬರ್ತೇನೆ. ಕುಬ್ಜೆಯನ್ನು ನೋಡಿ ಬರ್ತೇನೆ. ಡೊಂಕೆಲ್ಲ ಈಗ ನೇರಾಗಿದೆ. ನಿನಗದು ಕೆಲಸ ಯಾರ ಡೊಂಕಿ ಏನಾಗಿದೆ ಅಂತ ಒಮ್ಮೆ ನೋಡಿ ಬರ್ತೇನೆ. ಅವಳು ಹೇಗೆ ಸಾಯಿಲ್ಲದಲ್ಲ ಪ್ರಶ್ನೆ. ನಿಮ್ಮನ್ನು ಬಲಿಸಿದ್ಯಾಕೆ? ಅಂತರವಾದಂತಹ ಒಂದು ಕೆಲಸವಾಗಬೇಕು. ಬಾಗಿಲಲ್ಲಿ ಮುಂದುವರೆದು ಬರುತ್ತಿರುವಂತಹ ಅವರನ್ನು ನೀವಿಬ್ಬರು ಬಡಿದು ಅವರನ್ನು ಕೊಂದು ನಮ್ಮೆಡೆಗೆ ಬಂದು ಹೇಳುವುದು ನಾವೇರುವಂತಹ ಪಟ್ಟದಾನೆ ವಲಯ ಪೀಡ ನಾಮಕವಾದದ್ದು. ಅದನ್ನೇ ಮುಂದಿಟ್ಟುಕೊಳ್ಳಿ. ಅದರ ಕಾಲಿಂದ ತುಳಿಸಿದ್ರು ಸರಿ, ತೊಂಡಿಲಿಂದ ಹಿಡಿದು ಹೊಡೆಸಿದ್ರು ಸರಿ, ನೀವೇ ಗುದ್ದಿ ಗುದ್ದಿ ಮುಗಿಸಿದರೂ ಸರಿ. ನಮಗೆ ಬರಬೇಕಾದ ಸುದ್ದಿ ಒಂದೇ. ಈ ಸಲ ರಾಮಕೃಷ್ಣ